ಮುಂಬೈ ಅಂಧೇರಿಯ ಡಾನ್ಸ್ ಬಾರ್ ಒಂದಕ್ಕೆ ದಾಳಿ ನಡೆಸಿದ ಪೊಲೀಸರು 17 ಮಹಿಳೆಯರನ್ನು ರಕ್ಷಿಸಿದ್ದಾರೆ. ಗುಪ್ತಚರ ಮೂಲಗಳ ಸುಳಿವಿನ ಮೇರೆಗೆ ಪೊಲೀಸರು ದಾಳಿ ನಡೆಸಿದಾಗ ನೆಲಮಾಳಿಗೆಯಲ್ಲಿ ಮಹಿಳೆಯರು ಪತ್ತೆಯಾಗಿದ್ದು ಸುಮಾರು 17 ಮಂದಿ ಮಹಿಳೆಯರನ್ನು ರಕ್ಷಣೆ ಮಾಡಿದ್ದಾರೆ. ಗುಪ್ತ ನೆಲಮಾಳಿಗೆಯನ್ನ ದೊಡ್ಡ ಕನ್ನಡಿಯ ಮೂಲಕ ಮೇಕಪ್ ಕೋಣೆಗೆ ಸಂಪರ್ಕಿಸಲಾಗಿತ್ತು. ಬಾರ್ ದಾಳಿ ಮಾಡಿದಾಗ ಪೊಲೀಸರಿಗೆ ಏನು ಡಾನ್ಸರ್ಗಳು ಬಾರ್ನಲ್ಲಿದ್ದಾರೆ ಎಂಬ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆಗ ಬಾರ್ನಲ್ಲಿನ ಮೇಕಪ್ ರೂಮ್ ಪೊಲೀಸರ ಗಮನ ಸೆಳೆಯಿತು. ಅದರಲ್ಲಿದ್ದ ದೊಡ್ಡ ಕನ್ನಡಿಯನ್ನ ಪೊಲೀಸರು ಎಲ್ಲಾ ಶಕ್ತಿಯಿಂದ ಪ್ರಯತ್ನಿಸಿದ್ರು. ಕದಲಿಸಲು ಸಾಧ್ಯ ಆಗದೆ ಸಾಮಾನ್ಯ ವಿಧಾನಗಳ ಮೂಲಕ ತೆಗೆಯಲು ಸಾಧ್ಯ ಇಲ್ಲ ಅಂತ ಅವರು ಕಂಡುಕೊಂಡು ಸುತ್ತಿಗೆಯ ಸಹಾಯದಿಂದ ಕನ್ನಡಿಯನ್ನ ಒಡೆದಾಗ ಗುಪ್ತ ನೆಲಮಾಳಿಗೆಯಲ್ಲಿ ಬಾರ್ ಡಾನ್ಸರ್ಗಳು ಸಿಕ್ಕಿ ಬಿದ್ದಿದ್ದು 17 ನೃತ್ಯಗಾರರನ್ನ ಪೊಲೀಸರು ರಕ್ಷಣೆ ಮಾಡಿ ಬಾರ್ ಮಾಲೀಕರು ಮತ್ತು ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. तिथेच होतं त्या कोपऱ्यात. आपल्याला लाईट नव्हती ना, त्यामुळे आपल्याला कोपऱ्यात होत्या नाही ना, म्हणजे एका ह्याच्या खालती भिंतीला एक खोल आहे. तुम्ही मला बघितलं पाहिजे, आपल्याला दिसलं अरे वो काउंट केलं नाही, मोजलंच नाही. बंद कर ना, काम दिलं आपल्याला सगळ्यांनाच करतो. मैत्रिणीला करतो, हे हाताला मामूला सगळ्यांना. उडी करायची की काय? लास्ट आहे क्या? पाटील मॅडम मोजत बसा. पाटील तिकडे हे आजा 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 टॅक्सी बघून हो खाली जा.